ಜಾತ್ರೆಗಳಲ್ಲಿ ಮುಸ್ಲಿಮರ ವ್ಯಾಪಾರ ನಿರ್ಬಂಧ ಸ್ವಾಗತಾರ್ಹ ಎಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗೀಯ ಕಾರ್ಯದರ್ಶಿ ಶರಣ ಪಂಪವೆಲ್ಲ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಧಾರ್ಮಿಕ ದತ್ತಿ ಕಾನೂನಿನಲ್ಲಿ ಹಿಂದೂಯೇತರರಿಗೆ ಅವಕಾಶವೇ ಇಲ್ಲ ಎಂಬ ಅಧಿನಿಯಮ ಇದೆ. ಈ ನಿಯಮದ ಪ್ರಕಾರ ಹಿಂದೂಗಳು ಅಲ್ಲದವರಿಗೆ ಗುತ್ತಿಗೆಯನ್ನು ನೀಡತಕ್ಕದ್ದಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಈ ನಿಯಮವನ್ನು ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆ ರಾಜ್ಯದ ಎಲ್ಲ ದೇವಸ್ಥಾನ, ದೈವಸ್ಥಾನ ಆಡಳಿತ ಮಂಡಳಿಗೆ ಆದೇಶವನ್ನು ಹೊರಡಿಸಿ ಯಾವುದೇ ಜಾತ್ರಾ ಮಹೋತ್ಸವ, ರಥೋತ್ಸವ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಿಂದೂಯೇತರರಿಗೆ ಅವಕಾಶ ಮಾಡಿಕೊಡಬಾರದು ಎಂಬುದನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರ ಮುಖಾಂತರ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆಯವರಿಗೆ ಮನವಿಯನ್ನ ಮಾಡಿದ್ದೇವೆ. ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ದೇವಸ್ಥಾನಗಳು ಆಡಳಿತ ಮಂಡಳಿಯವರ ನಿರ್ಣಯದಂತೆ ಖಾಸಗಿ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂಡಳಿಗಳು ಕೂಡ ನಿರ್ಣಯವನ್ನ ಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ಜಾತ್ರೆ, ಕೋಲ, ನೇಮಗಳಿಗೆ ಹಿಂದೂಯೇತರರಿಗೆ ಅಂಗಡಿ ಮುಂಗಟ್ಟುಗಳನ್ನು ನೀಡಬಾರದು ಎಂದಿದ್ದಾರೆ. ಹಾಗಾದ್ರೆ ಉರುಸು ಸಂದರ್ಭದಲ್ಲಿ ಹಿಂದೂಗಳಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬಾರದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಶರಣ್, ಉರುಸು ಸಂದರ್ಭ ಹಿಂದೂಗಳಿಗೂ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಬೇಡಿ. ಹಿಂದೂಗಳು ಯಾರ ಬಳಿಯೂ ಹೋಗಿ ಕೇಳಿಲ್ಲ, ಯಾರ ಬಳಿಯೂ ಮನವಿಯನ್ನ ಮಾಡಿಲ್ಲ ಎಂದರು. ಹಲವಾರು ದೇವಸ್ಥಾನಗಳಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಾವು ಹಿಂದೂ ಅಲ್ಲದವರಿಗೆ ವ್ಯಾಪಾರ ಮಾಡಲು ಅವಕಾಶ ಕೊಡುವುದಿಲ್ಲ ಎಂಬಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈ ನಿರ್ಣಯವನ್ನು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡುತ್ತೆ ಮತ್ತು ಅವರಿಗೆ ಬೆಂಬಲವನ್ನು ಕೊಡ್ತದೆ. ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಿಂದೂಯೇತರರಿಗೆ ಯಾವುದೇ ರೀತಿಯ ವ್ಯಾಪಾರಗಳಿಗೆ ಗುತ್ತಿಗೆ ಆಧಾರದಲ್ಲಿ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಇದೆ. ಸನ್ಮಾನ್ಯ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರಿಗೆ ಕೂಡ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ. ಕೇವಲ ಕರಾವಳಿ ಭಾಗದ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ದೇವಸ್ಥಾನ, ದೈವಸ್ಥಾನದ ಆಡಳಿತ ಮಂಡಳಿಗಳಿಗೆ ಏನು ನೀವನ್ನು ನಿಯಮವನ್ನು ಜಾರಿ ಮಾಡಿದಿರಿ, ಆ ನಿಯಮದ ಪ್ರಕಾರ ಕಾನೂನನ್ನು ಜಾರಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿವಸಗಳಲ್ಲಿ ಯಾವುದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಗುತ್ತೆ ಅದನ್ನು ಇದರಲ್ಲಿ ಸೇರಿಸಿಕೊಂಡು ತಾತ್ಕಾಲಿಕ ಇರಲಿ ಅಥವಾ ಇದು ಪ್ರತಿದಿನದ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇದನ್ನು ಕೂಡ ಹಿಂದೂಯೇತರರಿಗೆ ಕೊಡಬಾರ್ದು. ಇದು ನಮ್ಮ ಸ್ಪಷ್ಟವಾದಂಥ ನಮ್ಮ ನಿಲುವು ಇದೆ. ಕೊಡಬೇಡಿ, ನಾವು ಕೊಡಬೇಡಿ. ಯಾರು ಕೇಳಿದ್ದಾರೆ ಅವ್ರ ಹತ್ರ? ನಾವು ಇವತ್ತು ಹಿಂದೂಗಳು ಯಾರ ಹತ್ರ ವಿನಂತಿ ಮಾಡಿಲ್ಲ. ಇವತ್ತು ಇಷ್ಟು ವರ್ಷ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತೇನು ಕಾರ್ಯಕ್ರಮ ಆಗ್ತಾ ಇದೆ, 1 ಕೋಟಿಯ ವಹಿವಾಟು ಆಗ್ತಾ ಇತ್ತು. ಆ ವಹಿವಾಟಲ್ಲಿ ಹೆಚ್ಚಿನ ಪಾಲು ಮುಸಲ್ಮಾನರಿಗೆ ವ್ಯಾಪಾರ ಹೋಗ್ತಾ ಇತ್ತು. ಮಲ್ಲಿಗೆ ಹೂವನ್ನು ತೆಗೆದುಕೊಳ್ಳಿ, ಯಾರೂ ಪ್ರಶ್ನೆ ಮಾಡಿಲ್ಲ. ಹಿಂದೂ ಸಮಾಜ ಇವತ್ತಿನ ತನಕ ಯಾರೂ ಪ್ರಶ್ನೆ ಮಾಡಿಲ್ಲ. ಆದರೆ ಇವತ್ತು ಅಲ್ಲಿಯ ಪ್ರಮುಖರು, ಅಲ್ಲಿಯ ಬಂಧುಗಳು ಅವರು ನಿರ್ಣಯ ಮಾಡಿದ್ದಾರೆ ಯಾಕೆ ನಾವು ಕೊಡಬೇಕು ಅಂತೇಳಿ. ಹಿಂದೂಗಳು ಬೇಕು, ಮುಸಲ್ಮಾನರು ಬೇಕು, ಒಟ್ಟಿಗೆ ವ್ಯಾಪಾರ ಮಾಡಬೇಕೆಂಬುದು ಎಲ್ಲರ ಹತ್ರ ಭಾವನೆ ಇತ್ತು. ಮೊನ್ನೆ ಇಡೀ ಧಕ್ಕೆಯನ್ನು ಬಂದ್ ಮಾಡಿದ್ದಾರೆ. ಅಂದರೆ ಇವರ ಅರ್ಥ ಏನು, ಇವರ ಭಾವನೆ ಏನು? ನಾವು ಮುಸಲ್ಮಾನರು ಎಂಬಂತನ್ನು ಬಿಂಬಿಸಲಿಕ್ಕೆ ಹೊರಟಿದ್ದಾರೆ. ನಮಗೆ ಪ್ರತ್ಯೇಕ ಬೇಕು, ಕಾನೂನು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ನಾವು ಯಾವುದಕ್ಕೂ ಬಿಡುವುದಿಲ್ಲ ಎಂಬಂಥ ಒಂದು ಭಾವನೆಯನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ಈ ರೀತಿ ಪ್ರತಿಭಟನೆ ಮಾಡ್ತಾರೆ ಅಂತ ಕೇಳಿದರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಬೇಕಾ? ಆದರೆ ನಮ್ಮ ದೇವಸ್ಥಾನಕ್ಕೆ ಬಂದು ಈ ರೀತಿ ನೀವು ಇದನ್ನು ಮೀರಿಯೂ ನಾವು ಮಾಡ್ತೀವಿ ಎಂಬುದನ್ನು ಏನಾದರೂ ನೀವು ಅಹಂಕಾರ ಅಥವಾ ಇನ್ಯಾವುದಾದ್ರೂ ತೋರಿಸಿದರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಸಂಘರ್ಷಕ್ಕೆ ದಾರಿ ಮಾಡಿ ಕೊಡಬೇಡಿ. ಸಂಘರ್ಷಕ್ಕೆ ನಾವು ಬೆಂಬಲ ಕೊಡುವುದಿಲ್ಲ. ಸಂಘರ್ಷಕ್ಕೆ ನಮಗೆ ಅಗತ್ಯ ಇಲ್ಲ. ನೀವೇನೋ ಸಂಘಟನೆಯವರು ನೋಡೋಣ ಏನು ಮಾಡ್ತಾರೆ, ಅದನ್ನು ಮೀರಿ ನೀವು ವ್ಯಾಪಾರ ಮಾಡೇ ಮಾಡ್ತೀವಿ ಅಂತೇಳಿ ನೀವೇನಾದರೂ ದರ್ಪ ತೋರಿಸಿದರೆ ನಾವು ಕೂಡ ಅದೇ ರೀತಿಯಲ್ಲಿ ಉತ್ತರವನ್ನು ನಾವು